ಮಂಗಳೂರಿನಲ್ಲಿ ಖಾಸಗಿ ಬಸ್ಗಳು ಮತ್ತೆ ಪ್ರಯಾಣಿಕರ ಜೀವದ ಮೇಲೆ ಚೆಲ್ಲಾಟ ಆಡ್ತಾ ಇದ್ದಾರೆ ಎಂಬ ಆರೋಪಗಳು ಕೇಳಿ ಬಂದಿದ್ದು, ಈ ಬಗ್ಗೆ ವಿಡಿಯೋ ಕೂಡ ಒಂದು ವೈರಲ್ ಆಗಿದೆ. ಪ್ರಯಾಣಿಕರಿಂದ ತುಂಬಿದ ಬಸ್ನಲ್ಲಿ ವಿದ್ಯಾರ್ಥಿಯೊಬ್ಬಳು ಕೆಲ ಕಿಲೋಮೀಟರ್ ದೂರವನ್ನ ಬಸ್ನ ಫುಟ್ ಬೋರ್ಡಿನಲ್ಲಿ ನೇತಾಡಿಕೊಂಡು ಕ್ರಮಿಸಿದ್ದು, ಈ ಅಪಾಯಕಾರಿ ವಿದ್ಯಮಾನದ ವಿಡಿಯೋ ಒಂದನ್ನ ಕಾರು ಚಾಲಕನೋರ್ವ ರೆಕಾರ್ಡ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾರೆ. ಮಂಗಳೂರಿನಿಂದ ಬೋಂದಲ್ಗೆ ಹೋಗೋ ಖಾಸಗಿ ಸಿಟಿ ಬಸ್ ಫುಲ್ ರಶ್ ಇದ್ದು ಕೋವಿಡ್ ನಿಯಮಾವಳಿಗಳನ್ನು ಗಾಳಿಗೆ ತೂರಿದ್ದಾರೆ. ಖಾಸಗಿ ಬಸ್ಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿನಿತ್ಯ ಇದು ಮಂಗಳೂರಿನಲ್ಲಿ ನಡೆಯುತ್ತಿದ್ದರೂ ಕೂಡ ಇದನ್ನು ನಿಯಂತ್ರಿಸಬೇಕಾದ ಆರ್ಟಿಒ ಮತ್ತು ಪೊಲೀಸರು ಕಣ್ಮುಚ್ಚಿ ಕೂತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಜನ ಬಾಟ್ ನಮ್ಗೆ ಗೊತ್ತಾಗ್ಬಿಟ್ಟು ಮಾರೆ ಪಾಪ ಏರ್ಯಾರ ಜೀವನ ಗೊಬ್ಬ ಅವಸ್ಥೆ ತುಲ್ಲೆ ಕ್ಯಾಮ್ರಾ ನೆಟ್ ಒಂಜಿ ನೇಲ್ನ ಸೀನ್ ತುಲ್ಲೆ ಮಾರೆ ವೈಟ್ ನಮ್ಮ 14 ನಂಬರ್ ಬೋಂದಿಲ್ ಗಾಡಿ ಇಡು ಒಂಜಿ ಕಂಡಕ್ಟರ್ ಒಂಜಿ ಪಂಡ್ರಲ್ಲ ಹಬ್ಬ ಒಂಜಿ ಉಳ್ಳೆ ಪೋಯ್ತು ಅಲ್ಲೇ ಜಪ್ಪೆರ್ಲ ಹಬ್ಬ ಅಲ್ಲಿ ತೂಲೆ ನೇಲ್ನು ತುಲ್ಲೆ ಪಾಪ ಮೊದಲಾಗಿ ಇದು ಜನ ಬಾಟ್ ನಮ್ಗೆ ಗೊತ್ತಾಗ್ಬಿಟ್ಟು ಮಾರೆ ಪಾಪ ಏರ್ಯಾರ ಜೀವನ ಗೊಬ್ಬ ಅವಸ್ಥೆ ತುಲ್ಲೆ ನೆಟ್ ಕ್ಯಾಮ್ರಾ ನೆಟ್ ಒಂಜಿ ನೇಲ್ನ ಸೀನ್ ತುಲ್ಲೆ ಮಾರೆ ವೈಟ್ ನಮ್ಮ 14 ನಂಬರ್ ಬೋಂದಿಲ್ ಗಾಡಿ ಇಡು ಒಂಜಿ ಕಂಡಕ್ಟರ್ ಒಂಜಿ ಪಂಡ್ರಲ್ಲ ಹಬ್ಬ ಒಂಜಿ ಉಳ್ಳೆ ಪೋಯ್ತು ಅಲ್ಲೇ ಜಪ್ಪೆರ್ಲ ಹಬ್ಬ ಅಲ್ಲಿ ತೂಲೆ ನೇಲ್ನು ತುಲ್ಲೆ ಪಾಪ ಮೊದಲಾಗಿ ಇದು ಜನ ಬಾಟ್ ನಮ್ಗೆ ಗೊತ್ತಾಗ್ಬಿಟ್ಟು ಮಾರೆ ಪಾಪ ಏರ್ಯಾರ ಜೀವನ ಗೊಬ್ಬ